ಈ ಒಂದು ಪತ್ರಿಕಾಗೋಷ್ಠಿಯ ನಮ್ಮ ಉದ್ದೇಶ ಮಂಗಳೂರಿನಲ್ಲಿ ನಡೀತಾ ಇರುವಂಥ ಐಸ್ ಕ್ರೀಮ್ ಪರ್ವ ಇದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಟ್ರೈ ತಿಂಡಿ ಅನ್ನುವಂಥ ಪೇಜ್ನ ಮೂಲಕ ಮಂಗಳೂರಿನ ಬೇರೆ ಬೇರೆ ಹೋಟೆಲ್ಸ್ಗಳನ್ನು, ಬೇರೆ ಬೇರೆ ಖಾದ್ಯಗಳನ್ನು ಪರಿಚಯ ಮಾಡುವಂಥ ಕೆಲಸವನ್ನು ಈ ಸಾಮಾಜಿಕ ಜಾಲತಾಣದ ಮೂಲಕ ಮಾಡ್ತಾ ಇದ್ದೇವೆ. ರೀಸೆಂಟಾಗಿ ಪೋಡಿ ಹಬ್ಬ ಆಗಿರ್ಬೋದು ಅಥವಾ ಮಳೆಗಾಲ ತಿಂಡಿ ತಿನಿಸಿನ ಹಬ್ಬ ಆಗಿರ್ಬೋದು. ಸೊ ಇದನ್ನೆಲ್ಲ ಕೂಡ ಇನಿಷಿಯೇಟಿವ್ ತಗೊಂಡಂಥ ತಿಂಡಿ ಇದರ ಪರವಾಗಿ ಐಸ್ ಕ್ರೀಮ್ ಪರ್ವವನ್ನು ಆಯೋಜಿಸಿರುವಂಥ ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷ ಬೇರೆ ಬೇರೆ ತಿಂಡಿ ತಿನಿಸುಗಳ ಮೇಳವನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಲಾಸ್ಟ್ ಇಯರ್ 2024ನಲ್ಲಿ ಪ್ರಥಮ ಬಾರಿಗೆ ಈ ಐಸ್ ಕ್ರೀಮ್ ಪರ್ವವನ್ನು ಆರಂಭಿಸಿದ್ವಿ. ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು. ಮಂಗಳೂರನ್ನು ಐಸ್ ಕ್ರೀಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರೀತಾರೆ. ಹಾಗಾಗಿ ಈ ಹೆಸರು ಇನ್ನಷ್ಟು ಚಾಲನೆಗೆ ಬರಬೇಕು. ಪ್ರತಿಯೊಬ್ಬರು ಮಂಗಳೂರಿನ ಹೆಸರು ಹೇಳಬೇಕಾದ್ರೆ ಐಸ್ ಕ್ರೀಮ್ ಕ್ಯಾಪಿಟಲ್ ಅಂತ ಹೇಳೋ ಒಂದು ಹೆಸರು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಬಾರಿ 2ನೇ ಆವೃತ್ತಿ ಫಿಜಾ ನೆಕ್ಸಸ್ ಮಾಲ್ ಅವ್ರ ಜೊತೆಗೆ ಸೇರಿ 3ನೇ ಫ್ಲೋರ್ನಲ್ಲಿ ಮಂಗಳೂರು ಐಸ್ ಕ್ರೀಮ್ ಪರ್ವ ಅಂತ ಹೇಳೋ ಈ ಒಂದು ಈವೆಂಟನ್ನು ಆರ್ಗನೈಸ್ ಮಾಡ್ತಾ ಇದ್ದೇವೆ. ಸುಮಾರು 100ಕ್ಕೂ ಹೆಚ್ಚು ವೆರೈಟಿಯ ಐಸ್ ಕ್ರೀಮ್ಗಳು, ಲೈವ್ ಸಂಡೇಸ್ ಆಗಿರ್ಬೋದು, ಐಸ್ ಕ್ಯಾಂಡಿಗಳಾಗಿರ್ಬೋದು, ಐಸ್ ಪಾಪ್ಸ್ ಆಗಿರ್ಬೋದು, ಇದೆಲ್ಲ ಸಿಗಲಿಕ್ಕಿದೆ. ಕಳೆದ ಬಾರಿ ಒಂದು 10 ಸ್ಟಾಲ್ ಭಾಗವಹಿಸಿದ್ವು. ಈ ಬಾರಿ 14 ಮಾಡಿದ್ದೇವೆ. 25ಕ್ಕೂ ಹೆಚ್ಚು ಸ್ಟಾಲ್ಗಳು ಬಂತು. ಆದರೆ ಅಲ್ಲಿ ಜಾಗದ ಸ್ವಲ್ಪ ಏನು ಹೇಳ್ತೇವೆ, ಸ್ಥಳ ಕಡಿಮೆ ಇರೋದ್ರಿಂದ 14ಕ್ಕೆ ನಿಲ್ಲಿಸಿದ್ವಿ. ಬರೋ ವರ್ಷ 50ಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಷ್ಟು ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರರ್ಸ್ ನಮ್ಮ ಮಂಗಳೂರಿನಲ್ಲಿ ಇರುವಂಥದ್ದು ನಮಗೆ ಈ ಬಾರಿ ಗೊತ್ತಾಗಿದೆ. ಮಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಐಸ್ ಕ್ರೀಮ್ ತಯಾರಿ ಆಗ್ತಾ ಇದೆ. ಹಾಗಾಗಿ ಐಸ್ ಕ್ರೀಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಹೇಳೋ ಒಂದು ಹೆಸರು ತುಂಬ ದೊಡ್ಡದಾಗಿ ಬೆಳಬೇಕು ಅಂತ ಹೇಳೋ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಐಸ್ ಕ್ರೀಮ್ ಬ್ರ್ಯಾಂಡ್ಗಳು ನಮ್ಮ ಮಂಗಳೂರಿನ ಪ್ರಸಿದ್ಧಿ ಪಡೆದಿರುವಂತಹ ಐಡಿಯಲ್ಸ್ ಆಗಿರ್ಬೋದು, ಹಂಗ್ಯೋ, ಹಾಗೆ ಬೇರೆ ಬೇರೆ ಎಂಚಿ ಕ್ರಂಚಿ, ಮ್ಯಾಂಗೋ ಬೆರೀಸ್, ಸ್ಕೂಪ್ಸು, ಕೈಲಾರ್ಸ್, ಸ್ವರ್ಲಿಯೋ, F5, ಫ್ರೂಟ್ ಪಾಪ್ಸ್, ಫ್ಲೇವರ್ಸ್, ಹೈ ವೆಸ್ಕ್ಯೂಬ್, ಬಾನ್ಸ್, ಕ್ಯಾಮ್ರಿ, ಅಪ್ಸರಾ ಇಂಥ ಬ್ರ್ಯಾಂಡ್ಗಳು. ಈ ಐಸ್ ಕ್ರೀಮ್ ಕೇಕನ್ನು ಮಾಡುವಂತಹ ಬಾನ್ ಬ್ರ್ಯಾಂಡ್ ಕೂಡ ಇದೆ. ಅದು ನಮ್ಮ ಮಂಗಳೂರಿನಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಅದು ಕೂಡ ದೇಶಾದ್ಯಂತ ಪ್ರಸಿದ್ಧಿ ಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ. ಹಾಗೆ ನಾಳೆ ಸಂಜೆ 5 ಗಂಟೆಗೆ ದೇಶಾದ್ಯಂತ ಮಾತ್ರ ಅಲ್ಲ, ವಿದೇಶದಲ್ಲೂ ಹೆಸರು ಪಡೆದಿರುವಂತಹ ಬಟ್ ಆ್ಯಂಡ್ ಬಟ್, ಸುದರ್ಶನ್ ಭಟ್ ಮತ್ತು ಮನೋಹರ್ ಭಟ್ ಅವರು ಕ್ಯಾಮರಾ ಹಿಂದೆ ವರ್ಕ್ ಮಾಡ್ತಾರೆ. ಸುದರ್ಶನ್ ಭಟ್ ಅವರು ರೆಸಿಪಿಯನ್ನು ನಮ್ಗೆಲ್ರಿಗೂ ಯೂಟ್ಯೂಬ್ನಲ್ಲಿ ತೋರಿಸಿ ಸುಮಾರು 12 ಲಕ್ಷ ಸಬ್ಸ್ಕ್ರೈಬರ್ಸ್ ಅವರ ಯೂಟ್ಯೂಬ್ ಚಾನಲ್ನಲ್ಲಿದ್ದಾರೆ.